ಧರ್ಮಸ್ಥಳದ ವಿಚಾರದಲ್ಲಿ ಜನಾರ್ದನ ಪೂಜಾರಿಯವರ ಹೇಳಿಕೆಯನ್ನ ಉಲ್ಲೇಖಿಸಿ ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಮಹಮ್ಮದ್ ಅಲಿ ಅವರು ವಿಶ್ವಗುರು ನಾರಾಯಣಗುರು ಅವರನ್ನ ಅವಮಾನಿಸಿದ್ದಾರೆ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣ ಅವರು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿವಾದಕ್ಕೆ ನಾರಾಯಣಗುರುಗಳನ್ನ ಎಳೆದು ತರುವ ಅಗತ್ಯ ಇರಲಿಲ್ಲ. ವಿಶ್ವಗುರು ಮೊದಲ ಬಾರಿಗೆ ವಿಶ್ವಧರ್ಮ ಸಮ್ಮೇಳನ ನಡೆಸಿದ್ದ ನಾರಾಯಣ ಗುರುಗಳನ್ನ ಅವಮಾನಿಸಿದ್ದ ಮಹಮ್ಮದ್ ಅಲಿ ಯಾರು ಎಂದು ಪ್ರಶ್ನಿಸಿದ ಅವರು, ಇದು ಷಡ್ಯಂತ್ರದ ಒಂದು ಭಾಗ. ಇದನ್ನ ಬಿಜೆಪಿ ಖಂಡಿಸುತ್ತದೆ ಎಂದರು. ಮಹಮ್ಮದ್ ಅಲಿ ಅವರನ್ನ ಪಕ್ಷ ಎಲ್ಲಿಟ್ಟಿದೆ ಎನ್ನುವುದು ನಮಗೆ ತಿಳಿದಿದೆ. ಅಧಿಕಾರ ಇರುವಾಗ ಜನಾರ್ದನ ಪೂಜಾರಿಯವರ ಕಾಲು ಹಿಡಿದಿದ್ದ ಅಲಿ ಅವರು ಇದೀಗ ದೂರುತ್ತಿದ್ದಾರೆ ಎಂದರು. ಜನಾರ್ದನ ಪೂಜಾರಿ ಅವರ ಬಗ್ಗೆ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಪುತ್ತೂರಿನ ಸ್ವಯಂ ಘೋಷಿತ ಪುತ್ತೂರು ನಗರದ ಅಧ್ಯಕ್ಷ ಮಹಮ್ಮದ್ ಅಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಒಂದು ಖಂಡನ ಹೇಳಿಕೆಯನ್ನ ಪತ್ರಕರ್ತರ ಮುಂದೆ ಇಟ್ಟರು. ಇಡಬೇಕಾದ್ರೆ ಅನೇಕ ವಿಚಾರ ಉಲ್ಲೇಖ ಮಾಡಿದ್ರು. ಉಲ್ಲೇಖ ಮಾಡ್ತಾ ಮಾಡ್ತಾ ನಾರಾಯಣ ಗುರುಗಳ ಸಿದ್ಧಾಂತ ಅನ್ನುವಂಥ ಪ್ರಶ್ನೆ ಎತ್ತಿದ್ರು. ನನ್ನ ಮತ್ತು ನಮ್ಮ ಪಾರ್ಟಿಯ ಸಿದ್ಧಾಂತಗಳು ಮತ್ತು ನಾರಾಯಣ ಗುರುಗಳ ಸಿದ್ಧಾಂತಗಳಿಗೆ ಅತ್ಯಂತ ಅವಿನಾಭಾವ ಸಂಬಂಧ ಇದೆ. ಯಾವ ಮಹಮ್ಮದ್ ಅಲಿಗೆ ನಾರಾಯಣ ಗುರುಗಳ ಸಿದ್ಧಾಂತವನ್ನು ಲೇವಡಿ ಮಾಡುವ ಮತ್ತು ಅಪಸ್ವರ ಎತ್ತುವಂತ ರೀತಿ ಮತ್ತು ಲಘುವಾಗಿ ವ್ಯಂಗ್ಯವಾಗಿ ಮಾತಾಡುವಂತ ಹಕ್ಕಿಲ್ಲ. ನಾನು ಕೇಳ್ತಾ ಇದ್ದೇನೆ, ಮಹಮ್ಮದ್ ಅಲಿ ಅವರೇ, ನೀವು ನಾರಾಯಣ ಗುರುಗಳ ಬಗ್ಗೆ ಮಾತಾಡ್ಲಿಕ್ಕೆ ನೀವ್ಯಾರು? ಒಟ್ಟು ಸಮಾಜದಲ್ಲಿ ನಾರಾಯಣ ಗುರುಗಳು ಹೇಗಂತ ಹೇಳಿದ್ರೆ ಒಬ್ಬ ವಿಶ್ವಗುರು, ಒಬ್ಬ ದಾರ್ಶನಿಕ, ಒಬ್ಬ ಸಂತ, ಹತ್ತಾರು ಕಾರ್ಯಕ್ರಮಗಳ ಮುಖಾಂತರ ವಿಶ್ವ ಭ್ರಾತೃತ್ವವನ್ನ ಬಿಂಬಿಸಿರ್ತಕ್ಕಂಥ ಒಬ್ಬ ಸಮಾಜದ ಗುರು ಇದ್ರೆ ಅದು ನಾರಾಯಣ ಗುರುಗಳು. ನಾವೆಲ್ಲ ಪಾರ್ಟಿಯ ಪ್ರಮುಖರು ಇವತ್ತು ಬಂದಿದ್ದೇವೆ. ನಾನೊಂದು ಸಮುದಾಯದ ಕುರಿತಾಗಿ ಮಾತಾಡಲಿಲ್ಲ. ನಾರಾಯಣ ಗುರುಗಳು ಇತಿಹಾಸ ಇದ್ದದ್ದೇ ಹಾಗೆ ಸರ್ವಧರ್ಮವನ್ನ ಪ್ರೀತಿಸಿದವರು. ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದರೂ ಸರ್ವಧರ್ಮ ಸಮ್ಮೇಳನವನ್ನು 1924ರಲ್ಲಿ ಮಾಡಿದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ನಾರಾಯಣ ಗುರುಗಳ ಬಗ್ಗೆ ಅವಹೇಳನ ಮಾಡುವಂತ ಯಾವುದೂ ಒಂದಷ್ಟು ಕಾರ್ಯ ಬರುತ್ತಿರಲಿಲ್ಲ. ನಾನು ಯಾರನ್ನು ಕೂಡ ದೂಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಬ್ಬ ಆಲಿ, ನಿಮಗೇನು ನಾನು ಒಂದು ಮಾತನ್ನು ಹೇಳಿ, ಆಲಿಗೇನು ಗೊತ್ತು ಆಲದ ಮರದ ಅಗಲ ಮತ್ತು ಆಳ? ಆಲಿಗೇನು ಗೊತ್ತು ಕಸ್ತೂರಿಯ ಪರಿಮಳ? ಆಲಿಗೆ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಮಾತಾಡುವುದಿದೆಯಲ್ಲ, ಅದು ಅಪರಾಧ. ಅಥವಾ ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ. ಅವರ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು, ಅವರ ಪಾರ್ಟಿಯ ಸರ್ಕಾರದ DCM ಮೊನ್ನೆ ಹೇಳಿದ್ದಾರೆ ಇದರ ಹಿಂದೆ ಷಡ್ಯಂತ್ರ ಇದೆ ಅಂತೇಳಿ. ಇದನ್ನು ಷಡ್ಯಂತ್ರದ ಭಾಗವ? ಅದು ಪುತ್ತೂರಿನಲ್ಲಿ ಕೂಡ ಬೇರೂರಿದ ಪ್ರಶ್ನೆ ಬರ್ಬೇಕಲ್ಲ. ಆ ರೀತಿಯ ಷಡ್ಯಂತ್ರ ಇದ್ರೆ ಅವರು ಪ್ರಸ್ತುತ ಮಾಡ್ಬೇಕು. ಅವರ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಇದು ಎಡವಂತಿಯರ ಒಂದು ಒತ್ತಡದಿಂದ SIT ತನಿಖೆಯನ್ನ ಆರಂಭ ಮಾಡಿದ್ದೇವೆ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶಿವಕುಮಾರ್, ಪುರುಷೋತ್ತಮ ಮುಂಗ್ಲಿಮನೆ, ಸುಂದರ್ ಪೂಜಾರಿ ಬಡಾಪು, ನಿರಂಜನ್ ಉಪಸ್ಥಿತರಿದ್ದರು. ಪ್ರವೀಣ್, V4 ನ್ಯೂಸ್, ಪುತ್ತೂರು. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ MPS ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. MP ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.